ಫಾಲ್ಸ್ ಇದೆ, ಬಲ್ನಾಡು ಫಾಲ್ಸ್ ಇದೆ, ಇನ್ನೊಟ್ಟಿಗೆ ಎಂಬೆರ್ಲಲ್ಲಿ ಗಣೇಶರು. ಹಾಂ ಪೈ ಬರೀ ಫಾಲ್ಸ್ ಅಲ್ಲ ಬನ್ನಿ ರೂಟು ಫಾಲ್ಸ್ ರೂಟು ಇಲ್ಲೇ ಬರ್ತಾರಾ ಪುರೆಗೆ ಫಾಲ್ಸ್ ಭಾರಿ ಹೋಗ್ಕೊಂಡು ಗಾಯ್ಸ್. ಕಾಂಪುರ ಹೋಗ್ತದೆ ಮರೆ ಇದೆಯಲ್ಲ ಉಳ್ಳಿರಲ್ಲ ಸುಮಾರು ಜನ ಉಳ್ಳಿ ತಿರ್ಸಿಬಿಟ್ಟು ನೀರಲ್ಲಿ ಇಂದ ಒಟ್ಟಿಗೆ ಅನುಲ್ಲ guys, welcome back to my channel. Ini betul falls ini. Falls ini guys. Ini di bawah dulu. Di bawah. ದರ್ಶನ್ ಮಾತಾಡಲ್ಲ ಫೋಟೋಗ್ರಾಫ್ ಮಾಡಿ ಬಿಸಿ ಇಲ್ಲ ವಾಟರ್ ಫಾಲ್ಸ್ ಯಾರಿಗೆ ನೀಂದುವರಿಗೆ ನೀನು ಬರ ಹಾಂ ನೀನಿಲ್ಲ ಮಾರಿ ನೀರು ಬಾರಿ ಕಮ್ಮಿ ಉಂಟು ಇದೆಲ್ಲ ಕಾಡಿದ ಮೆಲ್ಟು ಫಾಲ್ಸ್ ಫುಲ್ಲ ಕಾಡು. ಫೋಟೋ ತಗೊಂಡು ಜನಕ್ರಮದ ಬರೋಂಗಿರ್ತೀರಿ ಬರ್ತಾವನ ಮಾತ್ರ ಬರ್ತಾವನ ಐಟಲ ನೀರು ವರ್ಷಾನಾಗ ಐಟ ನೀರು ಬಂದಿಗೆ ಮೇಲ್ಕೊಳಂಗಿಲ್ಲ ಬರ್ಸನ್ನಾಗ ಮಿತ್ತಿರ್ಲ ಬಿಡ್ರಿ ನೀರು ವರ್ಷಾನಾಗ ಐಟ ನೀರು ಸಣ್ಣಾಗ ನೀರು ತುಂಬ ನೀರು ಬೀಳ್ತಾ ಇರುತ್ತೆ. ಬಟ್ ಇವಾಗ ಏನಂದರೆ ಮಳೆ ಕಡಿಮೆ ಆಗಿ ಸ್ವಲ್ಪ ನೀರು ಕಮ್ಮಿ ಇದೆ. ಇಲ್ಲಾಂದರೆ ಅದು ಅದ್ಭುತವಾದ ಒಂದು ಜೋಗ ಜಲಪಾತಕ್ಕಿಂತಲೂ ಮೀರಿದಂಥ ಒಂದು ಫಾಲ್ಸ್ ಇದು. ಇಲ್ಲಿ ಒಂದು ದಿನಕ್ಕೆ ಸಾವಿರಾರು ಜನರು ಬಂದು ನೋಡಿಬಿಟ್ಟು ಹೋಗ್ತಾರೆ. ಈ ಫಾಲ್ಸ್ ಕೇರಾಗಿ ಒಂಥರ ಸಾವಿರಾರು ಜನ ಬರ್ತಿದ್ದರು. ಇಲ್ಲಿ ஒரு 3 ಜನ ಇಣಿ ತೂದು ಹೋದಾಂಡು 100 ಜನ ಬೇರೆ ಉಳ್ಳಿರು ಅಲ್ಪ ರೋಡ್ ಬ್ಲಾಕ್ ಒಂತಿಂತ ಜನ ಬಿಡಂಗಿಲ್ಲರು. ಇಷ್ಟ ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಕಮೆಂಟ್ ಮಾಡಿ.